ಕಬಕದಲ್ಲಿ ನಡೆದ ಅಹಿತಕರ ಘಟನೆಯನ್ನ ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪೊಲೀಸ್ ಠಾಣೆಗಳ ಎದುರು ಶಾಂತಿಯುತ ಪ್ರತಿಭಟನೆಯನ್ನ ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, ಹಿಂದೂ ಜಾಗರಣ ವೇದಿಕೆಯ ಸಂಘಟನೆಗಳ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ನಗರದ ಕಾವೂರು ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಧರಣಿ ನಡೆಯಿತು. ಸರ್ಕಾರ ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಬೇಕು, ಎಸ್ಡಿಪಿಐ ಮತ್ತು ಪಿಎಫ್ಐ ಸಂಘಟನೆಗಳನ್ನು ನಿಷೇಧಿಸಬೇಕು ಹಾಗೂ ಸ್ವಾತಂತ್ರ್ಯ ರಥಯಾತ್ರೆಗೆ ಅಡ್ಡಿಪಡಿಸಿರುವವರ ಮೇಲೆ ರಾಷ್ಟ್ರದ್ರೋಹದ ಪ್ರಕರಣ ದಾಖಲಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು ಬಜರಂಗದಳದ ಕಾವೂರು ಸಹ ಸಂಚಾಲಕರಾದ ಚೇತನ್ ಮರಕಡ ಆಗ್ರಹಿಸಿದರು. ಕಬಕ ಗ್ರಾಮದಲ್ಲಿ ಎಸ್ಡಿಪಿಐನ ಕೆಲವೊಂದು ದೇಶದ್ರೋಹಿಗಳು ನಮ್ಮ ಸ್ವಾತಂತ್ರ್ಯ ರಥವನ್ನು ತಡೆದಿದ್ದಾರೆ. ಆ ಸ್ವಾತಂತ್ರ್ಯ ರಥವನ್ನು ತಡೆದಿದ್ದದ್ದು ಖಾಲಿ ಒಂದು ರಥದ ತಡೆ ಅಲ್ಲ, ಅದು ನಮ್ಮ ದೇಶದ ಸ್ವಾತಂತ್ರ್ಯದ ತಡೆ. ಅದು ಈ ದೇಶದಲ್ಲೇ ಇದ್ದುಕೊಂಡು ಕೆಲವೊಂದು ಮತಾಂಧ ಸಂಘಟನೆಗಳು ನಮ್ಮ ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾವ ರೀತಿ ನಮ್ಮನ್ನು ಹೀನಾಯವಾಗಿ ಸೋಲಿಸಲಿಕ್ಕೆ ಷಡ್ಯಂತ್ರವನ್ನು ನಿರೂಪಿಸಿದ್ರು, ಅದೇ ರೀತಿಯಲ್ಲಿ ಕೂಡ ಈ ದಿನದಂದು ನಾವು ಕಾಣುತ್ತಿರುವಂತೆ ಆ ಸ್ವಾತಂತ್ರ್ಯ ರಥವನ್ನು ಅಡ್ಡಿಪಡಿಸಿದ್ದಾರೆ. ಅಂತಹ ಸಂಘಟನೆಗಳು ಈ ಜಿಲ್ಲೆಯಲ್ಲಿ ಆಗಲಿ ಈ ದೇಶದಲ್ಲಿ ಆಗಲಿ ಇರಲೇಬಾರದು. ಎಸ್ಡಿಪಿಐ, ಪಿಎಫ್ಐನಂತಹ ಉಗ್ರ ಸಂಘಟನೆಗಳು ಏನಿದೆಯೋ ಅಂತಹ ಸಂಘಟನೆಗಳನ್ನು ತಕ್ಷಣವಾಗಿ ರಾಜ್ಯ ಸರ್ಕಾರ ಏನಿದೆಯೋ ಅದನ್ನು ನಿರ್ಮೂಲನೆ ಮಾಡಬೇಕು, ಅದನ್ನು ಈ ರಾಜ್ಯದಿಂದ ನಿಷೇಧ ಮಾಡಬೇಕು. ಅದರಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಅವರ ಮೇಲೆ ದೇಶದ್ರೋಹದ ಆರೋಪವನ್ನು ಹಾಕಬೇಕು, ಅವರ ಮೇಲೆ ದೇಶದ್ರೋಹದ ಕೇಸುಗಳನ್ನು ಹಾಕಿ ಕಠಿಣ ಶಿಕ್ಷೆಗೆ ಅವರನ್ನು ಗುರಿಪಡಿಸಬೇಕು. ಇನ್ನು ಮುಂದೆ ಯಾವೊಬ್ಬ ಮತಾಂಧ ಕೂಡ ಇಂಥ ಕೃತ್ಯಕ್ಕೆ ಕೈ ಹಾಕಬಾರದು. ಹಾಕುವುದಕ್ಕಿಂತ ಮುಂಚೆ 100 ಬಾರಿ ಯೋಚನೆ ಮಾಡಬೇಕು. ಅವರ ಶಿಕ್ಷೆಯನ್ನು ಮನದಲ್ಲಿಟ್ಟುಕೊಂಡಂಥ ಮತಾಂಧರು ಇನ್ನು ಮುಂದೆ ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಆ ದೇಶಕ್ಕೆ ವಿರೋಧವಾಗಿ ನಿಲ್ಲಬಾರ್ದು. ಎಲ್ಲರೂ ದೇಶಭಕ್ತರಾಗಬೇಕು. ಯಾವುದೇ ಜಾತಿ ಇರಲಿ, ಯಾವುದೇ ಮತ ಇರಲಿ, ಎಲ್ಲರೂ ಕೂಡ ಈ ದೇಶವನ್ನು ಪ್ರೀತಿಸಬೇಕು. ಎಲ್ಲರೂ ಈ ದೇಶಭಕ್ತರಾಗಿ ಈ ದೇಶಕ್ಕೋಸ್ಕರನೇ ಬದುಕಬೇಕು ಅಂತ ಹೇಳಿ ಈ ಒಂದು ಪ್ರತಿಭಟನೆಯಲ್ಲಿ ನಾವು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಈ ವೇಳೆ ಉಪಮೇಯರ್ ಸುಮಂಗಲ ರಾವ್, ಕಾವೂರು ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾದ ಶಿವರಾಜ್ ಜ್ಯೋತಿನಗರ, ಕಾವೂರು ಪ್ರಖಂಡದ ವಿಶ್ವ ಹಿಂದೂ ಪರಿಷತ್ನ ಕಾರ್ಯದರ್ಶಿ ಭವಾನಿ ಶಂಕರ್ ಶಾಂತಿನಗರ, ವಿಶ್ವ ಹಿಂದೂ ಪರಿಷತ್ನ ಕಾವೂರು ಪ್ರಖಂಡ ಸಂಚಾಲಕರಾದ ಅಜಿತ್ ಕಾವೂರು, ಬಿಜೆಪಿ ಉತ್ತರ ಮಂಡಲ ಕಾರ್ಯದರ್ಶಿ ಸಂದೀಪ್ ಪಚ್ಚನಾಡಿ, ಬಿಜೆಪಿ ಜಿಲ್ಲಾ ಮಾಧ್ಯಮ ವಕ್ತಾರ ರಣದೀಪ್ ಕಾಂಚನ್, ಕಾರ್ಪೊರೇಟರ್ಗಳಾದ ಶರತ್ ಕುಮಾರ್, ಲೋಹಿತ್ ಅಮೀನ್, ವಿಜಯ್ ಶಾಂತಿನಗರ, ವಿಕೇಶ್ ಶಾಂತಿನಗರ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, ಹಿಂದೂ ಜಾಗರಣ ವೇದಿಕೆಯ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ತದಬಳಿಕ ಠಾಣಾಧಿಕಾರಿಯವರಿಗೆ ಮನವಿಯನ್ನ ಸಲ್ಲಿಸಲಾಯಿತು.